ಎಲ್ಲೆಡೆ ಲಾಕ್ಡೌನ್ ನಿಧಾನವಾಗಿ ಸಡಿಲವಾಗ್ತಾ ಇದೆ. ಮದುವೆ ಇನ್ನಿತರ ಸಮಾರಂಭಗಳಿಗೂ ಕೂಡ ಕೆಲವು ಷರತ್ತುಬದ್ಧವಾಗಿ ಅನುಮತಿಗಳು ಲಭಿಸ್ತಾ ಇದೆ. ಶುಭ ಸಮಾರಂಭಗಳು ಅಂದ್ರೆ ಅಲ್ಲಿ ಚಿನ್ನ ವಜ್ರದ ಆಭರಣಗಳು ಇರಲೇಬೇಕು. ಇಂತಹ ಆತಂಕದ ಸನ್ನಿವೇಶದಲ್ಲಿ ಸುರಕ್ಷಿತವಾಗಿ ಎಲ್ಲಿ ಚಿನ್ನಾಭರಣಗಳನ್ನು ಖರೀದಿ ಮಾಡೋದು ಅನ್ನೋ ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇರಬಹುದು. ಸೊ ಈ ನಿಟ್ಟಿನಲ್ಲಿ ಒಂದು ಸುರಕ್ಷಿತ ತಾಣ ಅಂದ್ರೆ ಅದು ಮಂಗಳೂರಿನ ಲೇಡಿ ಹಿಲ್ನಲ್ಲಿರುವ SL ಶೇಡ್ ಡೈಮಂಡ್ ಹೌಸ್. ಮಹಾಮಾರಿ ಕೊರೋನಾದ ಕಬಂಧ ಬಾಹುಗಳಿಗೆ ಸಿಲುಕಿ ಆಲ್ಮೋಸ್ಟ್ 2 ತಿಂಗಳ ಕಾಲ ಸ್ಥಗಿತಗೊಂಡಿದ್ದ ಚಟುವಟಿಕೆಗಳೆಲ್ಲವೂ ಈಗ ಮತ್ತೆ ಗರಿಗೆದರ್ತಾ ಇವೆ. ಒಂದೊಂದೇ ಉದ್ಯಮಗಳು ಮತ್ತೆ ತಮ್ಮ ಹಳಿಗೆ ಮರಳುತ್ತಿವೆ. ಲಾಕ್ಡೌನ್ನಿಂದಾಗಿ ಮುಂದೂಡಲ್ಪಟ್ಟಿದ್ದ ಮದುವೆ ಸಹಿತ ಅನೇಕ ಶುಭ ಸಮಾರಂಭಗಳಿಗೆ ಕೂಡ ಷರತ್ತುಬದ್ಧವಾಗಿ ಅನುಮತಿ ಲಭಿಸ್ತಾ ಇದೆ. ಶುಭ ಸಮಾರಂಭಗಳು ಅಂದ್ರೆ ಚಿನ್ನ ವಜ್ರದ ಆಭರಣಗಳು ಇಲ್ಲದೆ ಇದ್ರೆ ಹೇಗೆ? ಇಂತಹ ಗೊಂದಲ ಆತಂಕದ ಸನ್ನಿವೇಶದಲ್ಲಿ ಸುರಕ್ಷಿತವಾಗಿ ಎಲ್ಲಪ್ಪ ಆಭರಣಗಳನ್ನ ಖರೀದಿ ಮಾಡೋದು ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿರಬಹುದು. ಈ ಪ್ರಶ್ನೆಗೆ ಉತ್ತರವಾಗಿ ನಿಲ್ಲೋದು ಮಂಗಳೂರಿನ ಲೇಡಿ ಹಿಲ್ನ ಮಂಗಳ ಸ್ವಿಮ್ಮಿಂಗ್ ಪೂಲ್ ಮುಂಭಾಗದಲ್ಲಿರುವಂತಹ SL ಶೇಡ್ ಡೈಮಂಡ್ ಹೌಸ್. ಈಗಾಗಲೇ ಚಿನ್ನ ವಜ್ರಾಭರಣಗಳ ಮಾರಾಟ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವಂತಹ SL ಶೇಡ್ ಡೈಮಂಡ್ ಹೌಸ್ ಈಗ ಗ್ರಾಹಕರಿಗೆ ಗರಿಷ್ಠ ಸುರಕ್ಷತೆಯ ವಾಗ್ದಾನವನ್ನ ನೀಡ್ತಾ ಇದೆ. ಸಂಸ್ಥೆಯಲ್ಲಿ ಎಲ್ಲಾ ರೀತಿಯ ಸುರಕ್ಷತಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗುತ್ತಿದೆ. ಶೋರೂಮ್ನ ಪ್ರವೇಶ ದ್ವಾರದಲ್ಲೇ ಆಗಮಿಸುವ ಪ್ರತಿ ಗ್ರಾಹಕರ ಬಾಡಿ ಟೆಂಪರೇಚರ್ ಅನ್ನ ಇನ್ಫ್ರಾರೆಡ್ ಥರ್ಮೋಮೀಟರ್ನ ಮೂಲಕ ಸ್ಕ್ರೀನಿಂಗ್ ಮಾಡಲಾಗುತ್ತೆ. ಕೈಗಳ ಸ್ಪರ್ಶರಹಿತ ಸ್ಯಾನಿಟೈಸರ್ ಮೂಲಕ ಸ್ಯಾನಿಟೈಸೇಷನ್ನ ವ್ಯವಸ್ಥೆ ಕೂಡ ಇದ್ದು, ಗ್ರಾಹಕರಿಗೆ ಗ್ಲೌಸ್ಗಳನ್ನ ಕೂಡ ಸಂಸ್ಥೆಯ ವತಿಯಿಂದಲೇ ನೀಡಲಾಗ್ತಾ ಇದೆ. ಇನ್ನು ಗ್ರಾಹಕರು ಆಭರಣಗಳನ್ನ ಸ್ಪರ್ಶಿಸಿ ಧರಿಸಿ ನೋಡುವಂತಹ ಸಂದರ್ಭದಲ್ಲೂ ಸುರಕ್ಷತೆಗೆ ಗರಿಷ್ಠ ಆದ್ಯತೆ ಇದೆ. ಇದೇ ವೇಳೆ ಸಾಮಾಜಿಕ ಅಂತರ ಪಾಲನೆಗೂ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಮೂಲಕ ನಮ್ಮ ಮಳಿಗೆಯು ಸಂಪೂರ್ಣ ಸುರಕ್ಷಿತ ಎನ್ನುವಂತಹ ಭರವಸೆಯನ್ನ ಮಳಿಗೆಯ ಆಡಳಿತ ಪಾಲುದಾರರಾಗಿರುವಂತಹ ಪ್ರಸಾದ್ ಶೇಟ್ ಮತ್ತು ದೀಪ್ತಿ ಶೇಟ್ ಅವರು ನೀಡುತ್ತಾ ಇದ್ದಾರೆ. So I would like to say we take all the safety measures regarding the coronavirus which we all are facing. So we take the safety measures like when the customer enter, we take the infrared thermometer to check their temperature. And we make them sanitize their hand. So once they enter, we provide them with the mask and gloves, so that when they touch the ornament, we take all the precautions. And we also maintain like the social distancing terms, like the customers maintain distance between them. So please feel free and come do visit our store. We are there to take care of you. In that, we are a store here in Lady Hill where of course, it's a situation, it's a very feared situation. But still, we have taken our own safety measures, like we have disinfected the entire store, the diamond section, silver section, and the gold section. And even our staffs have been disinfected. We have taken all the safety measures like mask, wearing personalized gloves, and even the entire place to be sit and everything, it's been disinfected. And even we are giving a personalized sanitizers to our customers. ಇನ್ನು ಮಳಿಗೆಯ ಸಿಬ್ಬಂದಿಗಳು ಕೂಡ ಗರಿಷ್ಠ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದ್ದಾರೆ. ಎಲ್ಲರೂ ಕೂಡ ಮಾಸ್ಕ್ ಗ್ಲೌಸ್ಗಳನ್ನು ಧರಿಸಿಕೊಂಡೇ ಗ್ರಾಹಕರಿಗೆ ನಗುಮುಖದ ಸೇವೆ ಕೊಡ್ತಾ ಇದ್ದಾರೆ. ಈಗ ಮಳಿಗೆಯು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮತ್ತು ಮಧ್ಯಾಹ್ನ 3:30ರಿಂದ ಸಂಜೆ 6:30ರವರೆಗೂ ಕೂಡ ತೆರೆದಿರುತ್ತೆ. ಇದೀಗ ಭಾನುವಾರದ ಲಾಕ್ಡೌನ್ ಜಾರಿಯಲ್ಲಿ ಇರೋದ್ರಿಂದ ಭಾನುವಾರ ಮಳಿಗೆ ಮುಚ್ಚಿರಲಿದ್ದು, ಲಾಕ್ಡೌನ್ ತೆರವಾದ ಬಳಿಕ ಭಾನುವಾರವೂ ಮಳಿಗೆ ತೆರೆದಿರುತ್ತೆ ಎನ್ನುವುದು ಮಳಿಗೆಯ ಮತ್ತೋರ್ವ ಪಾಲುದಾರರಾದ ರವೀಂದ್ರ ಶೇಟ್ ಅವರ ಮಾತು. ಮತ್ತು ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆ ತನಕ ನಮ್ಮದು, ಮತ್ತು 3:30ರಿಂದ 6 ಗಂಟೆ ತನಕ ಓಪನ್ ಇರ್ತದೆ ಪ್ರತಿದಿನ. ಸಂಡೇ ಇವತ್ತಿಗೆ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಸಂಡೇ ಓಪನ್ ಬಂದು ಹೇಳಿದ ನಂತರ ನಾವು ಓಪನ್ ಮಾಡ್ತೇವೆ. ಹಾಗಾಗಿ ಅಷ್ಟು ತನಕ ಎಲ್ಲರೂ ನಮ್ಮನ್ನು ಸಹಕರಿಸಬೇಕಾಗಿ ವಿನಂತಿಸ್ತೀವಿ. ನಮಸ್ಕಾರ. ಒಟ್ಟಿನಲ್ಲಿ ಮಳಿಗೆಯು ಸಂಪೂರ್ಣವಾಗಿ ಸ್ಯಾನಿಟೈಸ್ ಆಗಿ ಸುರಕ್ಷಿತವಾಗಿದೆ. ಈ ಮೂಲಕ ಈ ಹಿಂದೆ ಯಾವ ರೀತಿಯ ನಗುಮುಖದ ಸೇವೆಯನ್ನ ಸಂಸ್ಥೆ ನೀಡುತ್ತಾ ಇತ್ತೋ ಅದೇ ರೀತಿಯ ಸೇವೆಯನ್ನ ನೀಡಲು ಮಳಿಗೆ ಸಜ್ಜಾಗಿದೆ. ನಾಗರಾಜ್, V4 News 24/7 ಮಂಗಳೂರು.